ಸೂಪರ್ ಗಿಫ್ಟ್ ಐಟಮ್ ಇರೋ ಫ್ಯಾನ್ಸಿ ಮಳಿಗೆಯೊಂದು ಇಂದು ಶುಭಾರಂಭಗೊಂಡಿದೆ. ಆದರೆ ಇಲ್ಲಿ ಫ್ಯಾನ್ಸಿ ಐಟಮ್ ಮಾತ್ರ ಅಲ್ಲ, ಹೊಸ ಡಿಸೈನರ್ ಡ್ರೆಸ್ಸಸ್, ಫುಟ್ವೇರ್ ಕೂಡ ಇದೆ. ಎಲ್ಲಾ ವಸ್ತುಗಳು ಒಂದೇ ಕಡೆ ಸಿಗೋ ಮಳಿಗೆ ಶುಭಾರಂಭ ಆಗಿರೋದು ಎಲ್ಲಿ? ಇದರ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. Colorful, tall, attractive bangles, dresses, fancy items, footwear. ವಾವ್, ನೋಡೋಕೆ ತುಂಬಾನೇ ಸೂಪರ್ ಆಗಿದೆ. ಅರೆ ಏನಿದು, ಎಲ್ಲಾ ವಸ್ತುಗಳು ಒಂದೇ ಕಡೆ ಇರೋ ಹಾಗಿದೆ. ಏನಾದ್ರೂ ಸಿಹಿ ಸುದ್ದಿ ಕೊಡ್ತೀರಾ ಅಂತ ಕೇಳ್ತಾ ಇದ್ದೀರಾ? ಎಸ್ ವೀಕ್ಷಕರೇ, ನಾವು ನಿಮ್ಗೊಂದು ಗುಡ್ ನ್ಯೂಸ್ ಕೊಡೋಕೆ ರೆಡಿ ಆಗಿದ್ದೇವೆ. ಫ್ಯಾನ್ಸಿ ಐಟಮ್, ಡ್ರೆಸ್, ಫುಟ್ವೇರ್ ಒಂದೇ ಕಡೆ ಸಿಗೋ ಮಳಿಗೆಯೊಂದು ಇಂದು ಶುಭಾರಂಭಗೊಂಡಿದೆ. ಅದು ಎಲ್ಲಿ ಹೇಳ್ತೀವಿ ಕೇಳಿ. ಎಸ್ ವೀಕ್ಷಕರೇ, ಪುತ್ತೂರಿನ ಕೊಂಬೆಟ್ಟು ರಸ್ತೆಯಲ್ಲಿರುವ ಜಿಎಲ್ ಟ್ರೇಡ್ ಸೆಂಟರ್ ಬಿಲ್ಡಿಂಗ್ ನಲ್ಲಿ ಧನಂಜಯ ಹಾಗೂ ಮಹೇಶ್ ಅವರ ಮಾಲಕತ್ವದಲ್ಲಿ ಇಂದು ಪ್ರೀತ್ ಡ್ರೆಸ್ಸಸ್, ಸಮೃದ್ಧಿ ಫ್ಯಾನ್ಸ್ ಅಂಡ್ ಫುಟ್ವೇರ್ ಮಳಿಗೆ ಶುಭಾರಂಭಗೊಂಡಿದೆ. ಪುತ್ತೂರು ನಗರಸಭಾ ಅಧ್ಯಕ್ಷರಾದ ಜೀವಂದರ್ ಚೈನ್ ಅವರು ಮಳಿಗೆಯನ್ನ ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದ್ದಾರೆ. ನೂತನ ಮಳಿಗೆಯ ಮಾಲಕರ ಹೆತ್ತವರಾದ ಕಮಲ ಹಾಗೂ ರೇವತಿಯವರು ದೀಪ ಬೆಳಗಿ ಮಳಿಗೆಗೆ ಚಾಲನೆಯನ್ನ ನೀಡಿದ್ದಾರೆ. ಈ ಮಳಿಗೆ ಶುಭಾರಂಭ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಚಿತ್ರನಟಿ ಚೈತ್ರ ಶೆಟ್ಟಿ ಅವರು ಆಗಮಿಸಿದ್ರು. ಮಾಲಿಂಗೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಬಿಎಸ್ ಭಟ್, ಕಟ್ಟಡ ಮಾಲೀಕರಾದ ಬಲರಾಮ ಆಚಾರ್ಯ, ಪುತ್ತೂರು ನಗರಸಭಾ ಉಪಾಧ್ಯಕ್ಷರಾದ ವಿದ್ಯಾ ಆರ್ ಗೌರಿ, ಬಂಟ್ವಾಳ ಪ್ರಭು ಸ್ವೀಟ್ಸ್ ಮಾಲಕರಾದ ರಾಜೇಶ್ ಪ್ರಭು ಸೇರಿದಂತೆ ಅನೇಕ ಗಣ್ಯರು ಈ ಶುಭಾರಂಭ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಜನಸಾಮಾನ್ಯರಿಗೆ ಅವಶ್ಯಕತೆ ಇರುವಂತಹ ಸಾಮಗ್ರಿಗಳ ಕಟ್ಟಡ ವಾಣಿಜ್ಯ ಸಂಕೀರ್ಣದಲ್ಲಿ ಅಂಗಡಿ ಮುಗ್ಗಟ್ಟುಗಳು ತೆರೆಯುವಂಥದ್ದು ಬಹಳ ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮಗಳು. ಬಲರಾಮಾಚಾರ್ಯರು ಬಹಳ ವಿಶೇಷವಾಗಿ ಎಲ್ಲ ಕಡೆ ತಮ್ಮ ವಾಣಿಜ್ಯ ಸಂಕೀರ್ಣಗಳನ್ನು ಇತ್ತೀಚಿಗಿನ ದಿನಗಳಲ್ಲಿ, ಬಹಳ ಹಿಂದೆಯೇ ಪ್ರಾರಂಭ ಮಾಡಬೇಕಿತ್ತು. ಇತ್ತೀಚಿಗೆ ದಿನಗಳಲ್ಲಿ ಅವರು ಎಲ್ಲ ವಾಣಿಜ್ಯ ಕಟ್ಟಡಗಳನ್ನು ನಿರ್ಮಿಸಿ, ಅಂದರೆ ಒಂದು ರೀತಿಯ ನಗರಕ್ಕೆ ಅಲಂಕಾರ ರೀತಿಯಲ್ಲಿ ನಿರ್ಮಿಸಿಕೊಂಡು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ವತಿಯಿಂದ ಅಭಿನಂದನೆ ಕೊಡಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಇವತ್ತು ಮಹೇಶ್ ಮತ್ತು ಧನಂಜಯ ಸೇರಿ ಒಂದು ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಎಲ್ಲ ವ್ಯವಹಾರ ಹೇಳ್ತಾರೆ, ಪ್ರಾರಂಭ ಮಾಡೋದು ಸುಲಭ, ನಂತರ ಅದನ್ನು ನಡೆಸಿಕೊಂಡು ಬರುವಂಥದ್ದು ಕಷ್ಟ ಆಗ್ತದೆ. ಆದರೆ ನನಗಂತೂ ಬಹಳ ಧೈರ್ಯ ಇದೆ. ಇವರಿಗೆ ವ್ಯವಹಾರದಲ್ಲಿ ನೇರ ಗ್ರಾಹಕರ ಸಂಪರ್ಕ. ಇವರು ಹಲವಾರು ವರ್ಷ ಬೇರೆ ಬೇರೆ ಕಡೆಯಲ್ಲಿ ಇದರಲ್ಲಿ ಕೆಲಸ ಮಾಡಿ ಇದರಲ್ಲಿ ಸಾಕಷ್ಟು ಅನುಭವವನ್ನು ಗಳಿಸಿದ್ದಾರೆ. ಒಂದು ಮಾತುಂಟು, ಈ ರಿಟೇಲ್ ಬಿಸ್ನೆಸ್ನಲ್ಲಿ ಕೌಂಟರ್ನ ಹಿಂದೆ ನಿಂತು ವ್ಯವಹಾರ ಮಾಡುವಂಥದ್ದು ಒಂದು ಯೂನಿವರ್ಸಿಟಿ ಇದ್ದಾಗಿದೆ. ಪ್ರತಿ ದಿವಸ ಹೊಸ ಹೊಸ ವಿಷಯಗಳು ಕಲೀಲಿಕ್ಕೆ ಸಿಗ್ತದೆ. ಈಗ ಆಫೀಸ್ನಲ್ಲಿ ಕೂತು ವ್ಯವಹಾರ ಮಾಡೋದು, ಸಿಬ್ಬಂದಿಗಳನ್ನು ಇಟ್ಟುಕೊಂಡು ನಡೆಸುವಂಥದ್ದು ಅದು ಬೇರೆ. ಆದರೆ ಕೌಂಟರ್ನಲ್ಲಿ ನಿಂತು ನೇರವಾಗಿ ವ್ಯವಹಾರ ಮಾಡುವಂಥದ್ದು, ಹೊಸ ಹೊಸ ವಿಷಯಗಳನ್ನು ಕಲಿತಾ ಬರ್ತಾರೆ. ಈ ಹಿನ್ನೆಲೆಯಲ್ಲಿ, ಈ ಅನುಭವದ ಹಿನ್ನೆಲೆಯಲ್ಲಿ ಈ ಉದ್ದಿಮೆ ಇವತ್ತು ಖಂಡಿತವಾಗಿಯೂ ಯಶಸ್ಸಾಗ್ತದೆ ಅಂತೇಳಿ ನನಗೆ ಒಂದು ವಿಶ್ವಾಸ ಇದೆ. ಅದರೊಂದಿಗೆ ಹೆಸರು ಕೂಡ ಹಾಗೆ ಬಹಳ ಅನ್ವರ್ಥನಾಮ. ಇಲ್ಲಿ ಪ್ರೀತಿಯೂ ಇದೆ, ಸಮೃದ್ಧಿಯೂ ಇದೆ. ಬಂದ ಗ್ರಾಹಕರಿಗೆ ಪ್ರೀತಿಯ ಸೇವೆ ಸಿಗ್ತದೆ, ಅದೇ ರೀತಿ ಮಾಲಕರಿಗೆ ಸಮೃದ್ಧಿ ಆಗ್ತದೆ ಅಂತ ಹೇಳೋ ಒಂದು ಒಳ್ಳೆಯ ಅರ್ಥ ಬರ್ತಾ ಉಂಟು. ಹಾಗಾಗಿ ಎರಡೂ ಆಗಲಿ, ಬಂದ ಗ್ರಾಹಕರಿಗೂ ಸಂತೋಷ ಸಿಗಲಿ, ಅದೇ ರೀತಿ ಇದರ ಪ್ರವರ್ತಕರಿಗೂ ಕೂಡ ಸಮೃದ್ಧಿ ಆಗಲಿ ಅಂತೇಳಿ ಮತ್ತೊಮ್ಮೆ ಹಾರೈಸ್ತೇನೆ. ಎಸ್, ಬಲರಾಮ ಆಚಾರ್ಯ ಅವರ ಮಾಲಕತ್ವದ ಈ ಕಟ್ಟಡದಲ್ಲಿ ಹೊಸ ಹೊಸ ವಾಣಿಜ್ಯ ಸಂಕೀರ್ಣಗಳು ಆರಂಭಗೊಂಡಿವೆ. ಈಗ ಮತ್ತೊಂದು ಸುಸಜ್ಜಿತ ಮಳಿಗೆ ಶುಭಾರಂಭಗೊಂಡಿದೆ. ಅದರಲ್ಲೂ ಪುತ್ತೂರಿಗರಿಗಂತೂ ಇನ್ಮೇಲೆ ಫ್ಯಾನ್ಸಿ ಐಟಮ್, ಫುಟ್ವೇರ್ಸ್, ನ್ಯೂ ಡ್ರೆಸ್ ಬೇಕು ಅಂದ್ರೆ ಪ್ರೀತ್ ಡ್ರೆಸ್ಸಸ್, ಸಮೃದ್ಧಿ ಫ್ಯಾನ್ಸ್ ಅಂಡ್ ಫುಟ್ವೇರ್ಗೆ ಬಂದ್ರೆ ಆಯ್ತು. ಬ್ಯೂಟಿ ಪ್ರಾಡಕ್ಟ್, ಇಯರಿಂಗ್ಸ್, ಗೋಲ್ಡ್ ಪಾಲಿಶ್ ಗ್ಯಾರಂಟಿ ಬಳೆಗಳು, ಗಿಫ್ಟ್ ಐಟಮ್, ನೇಲ್ ಪಾಲಿಶ್, ಕಲರ್ಫುಲ್ ಡ್ರೆಸ್, ಅಬ್ಬಬ್ಬಾ, ಇಲ್ಲಿರೋ ವಸ್ತುಗಳು ಒಂದಾ ಎರಡ? ಹಾಗಾದ್ರೆ ಒಮ್ಮೆ ಇಲ್ಲಿ ಇನ್ನೂ ಏನೇನು ವಸ್ತುಗಳಿವೆ ಅಂತ ನೋಡ್ಕೊಂಡು ಬರೋಣ. ಕೊಂಬೆಟ್ಟು ರಸ್ತೆಯಲ್ಲಿ ಹೋಟೆಲ್, ಹಾಸ್ಪಿಟಲ್, ಬೇಕರಿ ಹೀಗೆ ಎಲ್ಲಾ ರೀತಿಯ ಮಳಿಗೆಗಳಿವೆ. ಆದ್ರೆ ಪ್ರೀತ್ ಡ್ರೆಸ್ಸಸ್, ಸಮೃದ್ಧಿ ಫ್ಯಾನ್ಸ್ ಅಂಡ್ ಫುಟ್ವೇರ್ ಮಳಿಗೆ ತರ ಎಲ್ಲ ವಸ್ತುಗಳು ಒಂದೇ ಕಡೆ ಸಿಗುವಂತಹ ಮಳಿಗೆ ಇಲ್ಲ.
ಈ ಮಳಿಗೆಯನ್ನ ನೋಡಿ ಪುತ್ತೂರು ನಗರಸಭಾ ಉಪಾಧ್ಯಕ್ಷರಾದ ವಿದ್ಯಾ ಆರ್ ಗೌರಿ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಚಿತ್ರನಟಿ ಚೈತ್ರ ಶೆಟ್ಟಿ ಅವರು ಮಳಿಗೆಯ ಮಾಲಕರಿಗೆ ಶುಭ ಹಾರೈಸಿದ್ದಾರೆ. ಗೌರವಾನ್ವಿತ ಜೀವಂತ ಜೈನ್ ಅವರೇ, ಭಗವಾಚಾರ್ ಅವರೇ, ಎಸ್ ಭಟ್ ಅವರೇ, ಹಾಗೂ ಧನಂಜಯ್ ಹಾಗೂ ಸುರೇಶ್ ಅವರೇ, ಮಹೇಶ್ ಅವರೇ, ಹಾಗೂ ಸೇರಿದಂತೆ ಎಲ್ಲ ಬಂಧುಗಳೇ, ಭಾರಿ ಒಂದು ಸಂತೋಷ ವಿಷಯ ಅಂತ ಹೇಳಿದರೆ ಇಲ್ಲಿ ಎಲ್ಲ ರೀತಿಯ ವ್ಯಾಪಾರಗಳು ನಡೀತಾ ಇದೆ ಕೊಂಬೆಟ್ಟಲ್ಲಿ. ಇದೊಂದು ಇರಲಿಲ್ಲ, ಫ್ಯಾನ್ಸಿ ಸೆಂಟರ್ ಮತ್ತು ಈ ಬಟ್ಟೆಯದ್ದು. ಹಾಗೆ ಪ್ರೀತ್ ಹಾಗೂ ಸಮೃದ್ಧಿ ಈ ಒಂದು ಸಂಸ್ಥೆಗೆ, ಈ ಒಂದು ಅಂಗಡಿಗೆ ಒಳ್ಳೆಯ ವ್ಯಾಪಾರ ಆಗಲಿ. ಯಾಕೆಂದರೆ ಸುತ್ತಮುತ್ತ ಎಲ್ಲ ರೆಸಿಡೆನ್ಷಿಯಲ್ ಏರಿಯಾ ಆಗಿರುವ ಕಾರಣ ಖಂಡಿತ ನಿಮಗೆ, ನಾನು ಸಹ ಮಾತಾಡ್ತಿದ್ದೆ ಒಂದು ಫ್ಯಾನ್ಸಿ ಸೆಂಟರ್ ಇಲ್ಲ ಅಂತೇಳಿ, ಅರ್ಜೆಂಟಾಗಿ ಏನಾದರೂ ಬೇಕಿದ್ರೆ ಅಂತೇಳಿ. ಹಾಗೆ ಖಂಡಿತ ಎಲ್ಲ ಅವಶ್ಯಕತೆ ಇರುವ ಒಂದು ಮಹಿಳೆ ಹಾಗೂ ಒಬ್ಬರಿಗೆ ಯಾರಿಗೆ ಆದರೆ ಒಂದು ಅವಶ್ಯಕತೆ ಇರುವಂಥ ವಸ್ತುಗಳು ಇಲ್ಲಿ ರೆಡಿಯಾಗಿ ಸಿಕ್ಕುವ ಕಾರಣ ನಿಮಗೆ ಒಳ್ಳೆಯ ವ್ಯಾಪಾರ ಆಗಲಿ ಅಂತೇಳಿ ನಾವು ಆಶಿಸ್ತಾ ಇದ್ದೇವೆ. ಪ್ರೀತ್ ಡ್ರೆಸ್ಸಸ್ ಆ್ಯಂಡ್ ಸಮೃದ್ಧಿ ಫ್ಯಾನ್ಸಿಗೆ ಪುತ್ತೂರದ ಮಾಲಿಂಗೇಶ್ವರ ದೇವರನ ಆಶೀರ್ವಾದ ಉಂಟು. ಪಕ್ಕ ನಮ್ಮ ಮಾತಿನಲ್ಲ ಬೆಸ್ಟ್ ವಿಶಸ್ ಉಂಟು. ಅಂಡ್ ಎಂಕ್ ಜಾಸ್ತಿ ಏರಿಯಾದ ಬಗ್ಗೆ ಗೊತ್ತು, ಜನ ಮಕ್ಕಳ ಪಾತ್ರಕ್ಕೆ ಏನಾಗ ಬಾರಿ ಕರೆಕ್ಟ್ ಜಾಗಡ್ ಶಾಪ್ ಮಲ್ತಾರಂದು ಗೊತ್ತಾಂಡು. ಸೊ ಎಡ್ಡೆ ಅಭಿವೃದ್ಧಿ ಸಮೃದ್ಧಿ ಮಾತಾವಣಿಗೆ ಎಲ್ಲಾದ್ರೂ ಫಂಕ್ಷನ್ಗೆ ಹೋಗುವಾಗ ಅರ್ಜೆಂಟ್ ಆಗಿ ಏನಾದ್ರೂ ಒಂದು ವಸ್ತು ಬೇಕು ಅಥವಾ ಗಿಫ್ಟ್ ಐಟಮ್ಸ್ ಬೇಕು ಅಂದ್ರೆ ನೇರವಾಗಿ ಇದೇ ಮಳಿಗೆಗೆ ಹೋದ್ರೆ ಆಯ್ತು. ಇಲ್ಲಿ ನಿಮ್ಗೆ ಅವಶ್ಯಕವಾಗಿ ಬೇಕಾದ ಎಲ್ಲಾ ವಸ್ತುಗಳು ಸಿಗುತ್ತೆ. ಪ್ರಜ್ವಲ್, ಕಹಳೆ ನ್ಯೂಸ್, ಪುತ್ತೂರು.